ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಇವತ್ತು ಗೋವರ್ಧನ ಪೂಜಾ, ಹಾಗಾಗಿ ಕೃಷ್ಣ ಗೋವರ್ಧನ ಬೆಟ್ಟವನ್ನು ಎತ್ತಿದ ದಿವಸ. ಪ್ರಭುಪಾದ ಹೇಳುವಂಥದ್ದು, ಜನರಿಗೆ ಕೃಷ್ಣ ಆಗ್ಲಿಕ್ಕೆ ಇಚ್ಛೆ. ಇದಕ್ಕೆ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಒಬ್ಬ ಬರ್ತಾನೆ, ಬಂದು ಪ್ರಭುಪಾದ ಹತ್ರ ಹೇಳ್ತಾನೆ, ಎಸ್ ನಾನು ದೇವರು ಅಂತ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಎಸ್ ನೀನ್ ದೇವರಲ್ಲ, ಬಾಬಾ ಅಂತ ಹೇಳ್ತಾರೆ. ಆ ಗೋವರ್ಧನ ಪೂಜೆ ದಿವಸ ಹೇಳ್ತಾರೆ, ಎಸ್ ಐಟಮ್ ತಿನ್ನು ಅಂತ ಹೇಳ್ತಾರೆ. ತುಂಬಾ ಅಂದ್ರೆ 108 ಐಟಮ್ ಮಾಡಿರ್ತಾರೆ, ಕೊಡ್ತಾರೆ. ಅವ ತಿಂತಾನೆ, ಮತ್ತೆ ಕೂಡ ಹಾಕ್ತಾರೆ, ಮತ್ತೆ ಹಾಕಿ ಲಾಸ್ಟ್ಗೆ ಹೇಳ್ತಾನೆ, ಇಲ್ಲ ಸಾಕಾಯ್ತು, ಇನ್ನೊಂದು ನಿಮ್ಗೆ ಜಾಸ್ತಿ ತಿನ್ಲಿಕ್ಕೆ ಆಗುದಿಲ್ಲ, ಸ್ಟಮಕ್ ಅಪ್ಸೆಟ್ ಆಗ್ತದೆ, ಓಡಿ ಹೋಗ್ತಾನೆ. ಪ್ರಭುಪಾದ ಇದು ಸೋಕಾಲ್ಡ್ ದೇವರು. ಕೃಷ್ಣ ಹಾಗೆಲ್ಲ. ಕೃಷ್ಣ ಈ ಗೋವರ್ಧನ ಇದರಲ್ಲಿ ಎಂತ ಮಾಡಿದ ಅಂದ್ರೆ, ಆ ವ್ರಜವಾಸಿಗಳು ಎಂತೆಲ್ಲದಂತ ಅದನ್ನೆಲ್ಲ ಸ್ವೀಕರಿಸಿದಾನೆ. ಭಗವಂತನಿಗೆ ಸ್ಟಮಕ್ ಅಪ್ಸೆಟ್ ಇದಾಗುವುದಿಲ್ಲ. ನಮ್ಗೆ ಸ್ವಲ್ಪ ತಿನ್ನುವಾಗ ನಮ್ಗೆ ಆಗ್ತದೆ, ಜಾಸ್ತಿ ತಿನ್ಲಿಕ್ಕೆ ಆಗುದಿಲ್ಲ, ನಮ್ ಲಿಮಿಟೆಡ್. ಹಾಗಾಗಿ ಇದು ವ್ಯತ್ಯಾಸ. ಆದ್ರೆ ನಾವು ಎಂತ ಮೂರ್ಖರಂದ್ರೆ, ನಾವು ಈ ಸೋಕಾಲ್ಡ್ ದೇವರ ಹಿಂದೆ ಇದ್ದೇವೆ. ಪ್ರಭುಪಾದ ಹೇಳುವಂಥದ್ದು, ಚೀಟರ್ಸ್ ಆರ್ ಬೆಟರ್ ಟು ಬಿ ಚೀಟೆಡ್. ಈಗ ಭಾರತದಲ್ಲಿ ಆಲ್ಮೋಸ್ಟ್ 90% ಜನರು ಚೀಟಿಂಗ್ಗೆ ಒಳಗಾಗಿದ್ದಾರೆ. ಯಾಕೆಂದ್ರೆ ತುಂಬಾ ಸಂಸ್ಥೆಗಳು ಉಂಟು, ಸೋಕಾಲ್ಡ್. ಹೆಚ್ಚಿನ ಸಂಸ್ಥೆಗಳು ಹೇಳುವಂಥದ್ದು ಅದೇ, ನಾವು ದೇವರು, ಆ ರೀತಿ ಹೇಳುವಂಥದ್ದು ಮಾಯವಾದಿ ಕೆಲಸ. ಪ್ರಭುಪಾದ ಹೇಳುವಂಥದ್ದು, ಬೋತ್ ವಿಲ್ ಗೋ ಟು ಹೆಲ್. ಯಾರು ಅವ ಚೀಟಿಂಗ್ ಮಾಡುವ ಮತ್ತೆ ಇವ ಕೂಡ. ಚೀಟರ್ ಆರ್ ಬೆಟರ್ ಟು ಬಿ ಚೀಟೆಡ್. ಹಾಗಾಗಿ ದೇವರಂದ್ರೆ, ದೇವರು ಮಾಡಿದ ಕಾರ್ಯವನ್ನು ಮಾಡ್ಲಿಕ್ಕೆ ಆಗ್ತದ? ಇಲ್ಲ. ಕೃಷ್ಣ ಕಿರುಬೇರಡಲ್ಲಿ 7 ದಿವಸ 7 ರಾತ್ರಿ ಗೋವರ್ಧನವನ್ನು ಎತ್ತಿದ್ದಾನೆ. ಪ್ರಭುಪಾದ ಹೇಳ್ತಾರೆ, ನಮ್ಗೆ ಒಂದು ಲಿಫ್ಟರ್ನವರು 200 kg ಎತ್ತಾರೆ, ಅವರು ವೆಯ್ಟ್ ಲಿಫ್ಟಿಂಗ್ ಮಾಡ್ತಾರೆ, ಮತ್ತೆ ಅವರಿಗೆ ಬೆನ್ನು ನೋವು ಬರ್ತದೆ. ಅದು ಕೂಡ ಎಷ್ಟು ಸೆಕೆಂಡಿಗೆ, ಮತ್ತೆ ಅವನಿಗೆ ಗೋಲ್ಡ್ ಮೆಡಲ್ ಸಿಗ್ತದೆ. ಕೃಷ್ಣನಿಗೆ ಯಾವ ಮೆಡಲ್ ಸಿಗ್ಬೇಕಿತ್ತು? ಹಾಗಾಗಿ ಇಂಥದ್ದೆಲ್ಲ ತುಂಬಾ ಉಂಟು. ಎಸ್, ಈಗ ನಾವು ನೋಡುವ ಪ್ರಭುಪಾದ ಎಂತ ಹೇಳ್ತಾರೆ ಅಂತ. ಎಸ್, ಲಾರ್ಡ್ ಕೃಷ್ಣ ಲಿಫ್ಟ್ಸ್ ಗೋವರ್ಧನ ಹಿಲ್. This chapter describes how Lord Indra was overcome by anger when the residents of Vraja cancelled his sacrifice, how he tried to punish them by sending forth a devastating rainfall to Vrindavan, and how Lord Krishna protected Gokula by lifting Govardhana hill and for 7 days using it as an umbrella to ward off the rain. Yes, ಎಂತ ತಿಳಿಬೇಕು ಇದರಲ್ಲಿ ನೋಡಿ. ಇದ್ರಲ್ಲಿ ನಾವು ಕಲಿಯುವಂತ ಪಾಠ ಎಂತಂದ್ರೆ, ಯಾವುದೇ ದೇವತೆಗಳು ನಮ್ಮನ್ನು ಬಚಾವ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾವುದೇ ದೇವತೆಗಳು. ಯಾಕೆಂದ್ರೆ ದೇವತೆಗಳೆಲ್ಲ ಕೃಷ್ಣನ ಅಂಡರ್ ಇದ್ದಾರೆ. ಕೃಷ್ಣ ಅವರಿಗೆ ಕೆಲಸ ಅಸೈನ್ ಮಾಡಿದ್ದಾನೆ, ಕೊಟ್ಟಿದ್ದಾನೆ, ಅದನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಅವರು ಇಂಡಿಪೆಂಡೆಂಟ್ ಅಲ್ಲ, ಅವರು ಡಿಪೆಂಡೆಂಟ್. ಹೇಗಂದ್ರೆ, ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಇಲ್ಲಿ ಬೋತ್ ಸೂರ್ಯ ಮತ್ತು ಇಂದ್ರ ಇಬ್ಬರು ಇದ್ದಾರೆ. ಹಾಗಾಗಿ ಒಮ್ಮೆ ಒಬ್ಬ ಹುಲ್ಲಿನ ಬಗ್ಗೆ 3 ಪುಸ್ತಕ ಬರೀತಾನೆ. ಹುಲ್ಲಿನ ಬಗ್ಗೆ, ಹುಲ್ಲು ಅಂದ್ರೆ ಗ್ರಾಸ್. ಬಂದು ಪ್ರಭುಪಾದ ಹೇಳ್ತಾನೆ, ಪ್ರಭುಪಾದಕ್ಕೆ ನಗಡ್ಲಿಕ್ಕೆ ಬರ್ತದೆ. ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ದಿಸ್ ಹ್ಯೂಮನ್ ಲೈಫ್, ಈ ಮನುಷ್ಯ ಜನ್ಮ, ಇದನ್ನು ನೋಡಿ ಈ ರೀತಿ ವಿಜ್ಞಾನಿಗಳು ಎಂತೆಂತ ಬರೆದು ವೇಸ್ಟ್ ಮಾಡ್ತಾ ಇದ್ದಾರೆ. ಇದನ್ನು ಆತ್ಮ ಸಾಕ್ಷಾತ್ಕಾರಕ್ಕೆ ಯೂಸ್ ಮಾಡ್ಬೇಕು. ಹೇಗೆ ಅಂದ್ರೆ, ಈಗ ಇಲ್ಲಿ ಪೇಪರ್ ಎಲ್ಲ ಉಂಟು, ತುಂಬಾ ಪೇಪರ್ ಉಂಟು, ಜೋರ್ ಫ್ಯಾನ್ ಹಾಕಿದ್ದೇನೆ, ಒಂದು 30-40 ಪೇಪರ್ ಉಂಟು, ಆಚೆ ಈಚೆ ಹೋಗ್ತಾ ಉಂಟು ಪೇಪರ್. ನಾನು ಎಂತ ಮಾಡುವಂಥದ್ದು ಅದಕ್ಕೆ? ನಾನು ಈ ಮೊಬೈಲ್, ನಂದು ಈಗ ನಂದು ಐಫೋನ್ ಅಲ್ಲ, ಸಪೋಸ್ ನಂದು ಐಫೋನ್ ಅಂತ ಎಣಿಸಿ. ಐಫೋನ್ ಯಾವುದು ಲೇಟೆಸ್ಟ್ ವರ್ಷನ್, iPhone 12, 13 ಯಾವುದೇ, ಅದಕ್ಕೆ 1,30,000 ಎಲ್ಲ ಉಂಟು. ಅದನ್ನು ನಾನು ಎಂತ ಮಾಡ್ತೇನೆ, ಇಲ್ಲಿ ಇಡ್ತೇನೆ. ಜೋರ್ ಫ್ಯಾನ್ ಹಾಕಿದ್ದೇನೆ, ನನಗೆ ಫ್ಯಾನ್ ಬೇಕು, ಸೆಕೆ ಆಗ್ತದೆ. ಪೇಪರ್ ಎಲ್ಲ ಆಚೆ ಎಂತ ಆಗಬಾರ್ದು, ಅದಕ್ಕೆ ನಾನು ಮೊಬೈಲ್ ಇಟ್ಟಿದ್ದೇನೆ. ಇದು ಫೂಲಿಶ್ನೆಸ್. ನಾನೆಂತ ಮಾಡಬೇಕು, ಸ್ಟೇಷನರಿಗೆ ಹೋಗಿ ಆ ಪೇಪರ್ ವೇಟ್ 50 ರೂಪಾಯಿ ಉಂಟು, ಅದಕ್ಕೆ 50-40 ರೂಪಾಯಿ, ಅದನ್ನು ತಂದು 2-3 ತರಬೇಕು. ನಾನು ಇಲ್ಲಿ ನನ್ನ ಟೇಬಲ್ಗೆ ಇಡಬೇಕು.
ಮೊಬೈಲ್ ಅನ್ನು 1,30,000 ಮೊಬೈಲ್ ಅನ್ನು ನಾನು ಇಡುವುದಲ್ಲ. ಅದೇ ರೀತಿ ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ. ಮನುಷ್ಯ ಜನ್ಮವನ್ನು ನಾವು ಈ ರೀತಿ ವ್ಯರ್ಥ ಮಾಡಬಾರ್ದು. ಅವ 3 ಪುಸ್ತಕ ಬರೆದಿದ್ದಾನೆ ಹುಲ್ಲಿನ ಬಗ್ಗೆ. ಪ್ರಭುಪಾದ ನಗಲಿಗೆ ಬರ್ತಾರೆ. ಪ್ರಭುಪಾದ ಹೇಳ್ತಾರೆ, ಓಕೆ ಎಸ್ ನೀನು 3 ಪುಸ್ತಕ ಬರೆದಿದ್ಯಾ, ಈಗ ನಿನ್ನಲ್ಲಿ ಪ್ರಶ್ನೆ ಕೇಳ್ತೇನೆ, ಹುಲ್ಲು ಹೇಗೆ ಬಂತು? ಅವನಿಗೆ ಗೊತ್ತಿಲ್ಲ. ಹುಲ್ಲು ಹೇಗೆ ಬಂತು ಅಂತ ಗೊತ್ತಿಲ್ಲ ಅವನಿಗೆ. ಹುಲ್ಲು ಯಾಕೆ ಬಂತು ಅದು ಕೂಡ ಗೊತ್ತಿಲ್ಲ ಅವನಿಗೆ. ಪುಸ್ತಕ ಬರೆದಿದ್ದಾನೆ ನೋಡಿ. ನಮ್ಮ ಈ ಸೋಕಾಲ್ಡ್ ಶಾಲಾ ಕಾಲೇಜು ಎಜುಕೇಶನ್ ಇದು ಹೇಗೆ ಅಂದ್ರೆ, ಪ್ರಭುಪಾದ ಹೇಳುವಂಥದ್ದು, ಇದಕ್ಕೆ ಪ್ರಭುಪಾದ ಎಕ್ಸಾಂಪಲ್ ಕೊಡ್ತಾರೆ. ಹೇಗೆ ಅಂದ್ರೆ 2 ಎಕ್ಸಾಂಪಲ್ ಕೊಡ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ತಾನೆ. ಈಗ ನಾನು ಮಂಗಳೂರಿನಿಂದ ನಾನು ಬೆಂಗಳೂರಿಗೆ ಹೋಗುವಂಥದ್ದು. ಬೆಂಗಳೂರಲ್ಲಿ ನನಗೆ ಜಾಗ ಗೊತ್ತಿಲ್ಲ ಎಲ್ಲಿ ಹೋಗ್ಲಿಕ್ಕೆ ಅಂತ. ನಾನು ರಾತ್ರಿ ಒಂದು 10:30 ಬಸ್ಸಲ್ಲಿ ಕೂತ್ರೆ ಬೆಳಿಗ್ಗೆ 6 ಗಂಟೆಗೆ ರೀಚ್ ಆಗ್ತೇನೆ. ಮತ್ತೆ ಅಲ್ಲಿ ಆಟೋ ಇರ್ತದೆ, ಆಟೋದಲ್ಲಿ ಕೂತ್ಕೊಳ್ತೇನೆ. ಆಟೋದಲ್ಲಿ ಕೂತ್ಕೊಂಡು ಆಟೋದವನ ಇರ್ತೇನೆ, ಆಟೋದವನ ಹತ್ರ ಹೇಳ್ತೇನೆ ಹೋಗುವ ಅಂತ. ಅವ್ನು ಸ್ಟಾರ್ಟ್ ಮಾಡ್ತಾನೆ. ಸಾಧಾರಣ ಒಂದು 2-3 ಕಿಲೋಮೀಟರ್ ಹೋಗಿ ಅವಾಗ ಹಿಂದಿಯಲ್ಲಿ ಕೇಳ್ತಾನೆ, ಸಾರ್ ಎಲ್ಲಿಗೆ ಸಾರ್? ನನಗೆ ಗೊತ್ತಿಲ್ಲ. ನಮ್ಮ ಜೀವನ ಇದು. ನಾವು ಸುಮ್ಮನೆ ಇದು ಹೆಸರಿಗೆ ಸೋಕಾಲ್ಡ್ ಎಜುಕೇಶನ್, ಆದ್ರೆ ನಮ್ಮ ಜೀವನದ ಗುರಿ ಗೊತ್ತಿಲ್ಲ. ಒಬ್ಬ ಸ್ಟೂಡೆಂಟ್ ಅಂತ ಕೇಳಿದ್ರು. ಎಸ್ ಅವ ಇಂಜಿನಿಯರಿಂಗ್ ಮಾಡ್ತಾ ಇದ್ದ. ಎಸ್ ವಾಟ್ ಈಸ್ ಯುವರ್ ಏಮ್? ಮೈ ಏಮ್ ಇಸ್ ಟು ಡೂ ಇದು M.Tech ಅಂತ ಹೇಳಿದ್ರು. ಆಫ್ಟರ್ M.Tech then I want to do PhD. Then after PhD I want to earn. After earning I want to get big car. ಒಂದು ಪೋರ್ಷೆ ಕಾರ್ ಬೇಕಂತವನಿಗೆ, ದೊಡ್ಡ ಕಾರ್, 1 ಕೋಟಿದ ಕಾರ್ ಬೇಕಂತವ. ಮತ್ತೆ ಆಫ್ಟರ್ ಗೆಟಿಂಗ್ ಬಿಗ್ ಕಾರ್ ಎಂತ ಬಿಗ್ ಹೌಸ್. then I want to get married. then ಮತ್ತೆ ಹೋಗುವಾಗ then ಅವ್ರು ಹೇಳುವಂಥದ್ದು, ನನ್ನ ಮಕ್ಕಳನ್ನು ನಾನು ನೋಡ್ಬೇಕು, ಮತ್ತೆ ನಾನು ಆರಾಮ್ಸೆ ಕೂತ್ಕೊಳ್ಬೇಕು, ಚೋಲಿ ಮಾಡ್ಬೇಕು, ಎಲ್ಲ ಆದ್ಮೇಲೆ ಆರಾಮ್ಸೆ ಕೂತ್ಕೊಳ್ಬೇಕು. ಜನರಿಗೆ ಗುರಿ ಗೊತ್ತಿದೆ. ಯಾವುದೇ ನೀವು ಸ್ಟೂಡೆಂಟ್ಸ್ ಕೇಳಿ ಅವ್ರು ಹೇಳುವುದು ಇದೆ. ಪ್ರಾಣಿಗಳು ಕೂಡ ಇದನ್ನು ಮಾಡ್ತಾರೆ, ನಮಗಿಂತ ಒಳ್ಳೇದು ಮಾಡ್ತದೆ ಪ್ರಾಣಿಗಳು. ಹಾಗಾಗಿ ನಮ್ಮ ಸೋಕಾಲ್ಡ್ ಎಜುಕೇಶನ್ ಸಿಸ್ಟಮ್ ಈ ರೀತಿ, ಏನು ಪ್ರಯೋಜನವಿಲ್ಲ. ಅವನು ನೋಡಿ 3 ಪುಸ್ತಕ ಬರೆದಿದ್ದಾನೆ. ಈಗ ಎಜುಕೇಶನ್ ಅಂದಮೇಲೆ ಅವ PhD, 3 ಪುಸ್ತಕ. ಪ್ರಭುಪಾದ ನಗಾಡ್ತಾರೆ. ಹಾಗೆ ಆಗ ಪ್ರಭುಪಾದ ಹೇಳ್ತಾರೆ, ಎಸ್ ನಾನೀಗ ಹೇಳ್ತೇನೆ ನಿಮಗೆ, ಹುಲ್ಲು ಹೇಗೆ ಬಂತು, ಯಾಕೆ ಬಂತು. ನೋಡಿ, ಇದು ಸೂರ್ಯ ಮತ್ತು ಇಂದ್ರನಿಗೆ ರಿಲೇಟೆಡ್, ಅದಕ್ಕೆ ನಾನು ಕನೆಕ್ಟ್ ಮಾಡ್ತಾ ಇದ್ದೇನೆ. ಪ್ರಭುಪಾದ ಹೇಳ್ತಾರೆ, ಹುಲ್ಲು ಯಾಕೆ ಬಂತು ಅಂದ್ರೆ ಹಸು ತಿನ್ಬೇಕು. ಹಸು ಹುಲ್ಲನ್ನು ತಿನ್ಬೇಕು. ಅದಕ್ಕೆ ಭಗವಂತ ವ್ಯವಸ್ಥೆ ಮಾಡಿದ್ರು. ನಮ್ಗೆ ಅಲ್ಲ, ನಾವು ತಿನ್ಲಿಕ್ಕೆ ಅಲ್ಲ, ಹಸು ತಿನ್ಲಿಕ್ಕೆ. ಹಸು ತಿಂದ ಮೇಲೆ ಹಸು ಹಾಲು ಕೊಡ್ತದೆ. ಆ ಹಾಲನ್ನು ನಾವು ಕುಡಿಬೇಕು. ಕುಡಿದು ನಮ್ಮ ಬುದ್ಧಿ ಚುರುಕಾಗ್ತದೆ. ಆ ಚುರುಕಾದ ಬುದ್ಧಿಯಿಂದ ನಾವು ಕೃಷ್ಣನನ್ನು ಪೂಜೆ ಮಾಡಬೇಕು, ಕೃಷ್ಣ ಪ್ರಜ್ಞೆ ಮಾಡಬೇಕು. ಪ್ರಭುಪಾದ ಹೇಳ್ತಾರೆ, ಇದು ಫಸ್ಟ್ ಹೇಳ್ತಾರೆ ಪ್ರಭುಪಾದ. ಮತ್ತೆ ಹೇಗೆ ಬಂತು ಆಗ ಪ್ರಭುಪಾದ ಹೇಳ್ತಾರೆ, ಎಸ್ ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಯಜ್ಞ ಪ್ಲಸ್ ಸಾಲ್ಟ್ ವಾಟರ್ ಈಸ್ ಈಕ್ವಲ್ ಟು ಸ್ವೀಟ್ ವಾಟರ್. ಅಂದ್ರೆ ಮಳೆ ಬರುವಂಥದ್ದು ನಾವು ಯಜ್ಞ ಮಾಡ್ಬೇಕು, ಸಂಕೀರ್ತನ ಯಜ್ಞ. ಯಜ್ಞ ಅಂದ್ರೆ ಬೇರೆ ಯಜ್ಞ ಅಲ್ಲ, ಹರಿನಾಮ ಸಂಕೀರ್ತನ ಮಾಡಿದ ಕೂಡಲೇ ಎಂತಾಗ್ತದೆ, ಈ ಸೂರ್ಯ ಕ್ಲೌಡ್ ಅನ್ನು ಫಾರ್ಮ್ ಮಾಡ್ತಾನೆ. ಆ ಕ್ಲೌಡ್ ಫಾರ್ಮ್ ಮತ್ತೆ ಅದು ಎಂತ ಇವಾಪರೇಟ್ ಆಗಿ ಮತ್ತೆ ಮಳೆ ಬರ್ತದೆ. ಮಳೆ ಯಾರು ಕೊಡುವಂತ ಇಂದ್ರ. ಮತ್ತೆ ಹುಲ್ಲು ಆಗ್ತದೆ. ಯಾಕೆ ಆಯ್ತು, ಹೇಗೆ ಆಯ್ತು, 2 ಕೂಡ ಪ್ರಭುಪಾದ ಹೇಳಿದ್ರು. ಇದು ಪ್ರೊಸೆಸ್. ಮತ್ತೆ ಪ್ರಭುಪಾದ ಹೇಳ್ತಾರೆ, ಎಸ್ ಈಗ ಸೂರ್ಯ ಕ್ಲೌಡ್ ಅನ್ನು ಫಾರ್ಮ್ ಮಾಡಿದ, ಮಳೆ ಇಂದ್ರ ಕೊಟ್ಟ. ಈಗ ಇಬ್ಬರು ಕೂಡ ಡಿಪೆಂಡೆಂಟ್, ಇಂಡಿಪೆಂಡೆಂಟ್ ಅಲ್ಲ ಅವರು ಇಬ್ಬರು ಕೂಡ. ಸೂರ್ಯ ಪ್ರಭುಪಾದ ಮತ್ತೆ ಹೇಳ್ತಾರೆ, ಈ ಬ್ರಹ್ಮ ಸಂಹಿತೆಯ ಶ್ಲೋಕ ಯಾವ ಶ್ಲೋಕ? ಬ್ರಹ್ಮ ಸಂಹಿತೆಯ ಶ್ಲೋಕ, ಯಕ್ಷುರೇಚ ಸವಿತಾ ಸಕಲ ಗ್ರಹಾಣಾಂ
ರಾಜ ಸಮಸ್ತ ಸುರಮೂರ್ತಿರಶೇಷ ತೇಜ ಎಸ್ ಯಜ್ಞ ಭ್ರಮತಿ ಸಂವೃತ ಕಾಲಚಕ್ರೋ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಈ ಶ್ಲೋಕ ಹೇಳುವಂಥದ್ದು ಸೂರ್ಯ ಎಲ್ಲಾ ಗ್ರಹಗಳ ರಾಜ ಅಂತ, ಕಿಂಗ್ ಆಫ್ ಆಲ್ ಪ್ಲಾನೆಟ್ಸ್. ತುಂಬಾ ಗ್ರಹಗಳು ಉಂಟು, ಆದ್ರೆ ಯಾರು ಕಿಂಗ್? ಸೂರ್ಯ. ಆದ್ರೆ ಅವ ಇಂಡಿಪೆಂಡೆಂಟ್ ಅಲ್ಲ, ಅವ ಡಿಪೆಂಡೆಂಟ್ ಕೃಷ್ಣನ ಮೇಲೆ. ಅವ ಎಸ್ ಯಜ್ಞ ಭ್ರಮತಿ ಸಮೃದ್ಧ ಕಾಲಚಕ್ರ, ಅವ ಇಂಡಿಪೆಂಡೆಂಟ್ ಅಲ್ಲ, ಅವ ಡಿಪೆಂಡೆಂಟ್. ಹಾಗಾಗಿ ನಾವು ಈ ಗೋವರ್ಧನ ಇದರಿಂದ ನಾವು ಎಂತ ಪಾಠ ಕಲಿಬೇಕಂದ್ರೆ, ಯಾವ ದೇವತೆಗಳು ಕೂಡ ಇಂಡಿಪೆಂಡೆಂಟ್ ಅಲ್ಲ, ಅವರು ಕೃಷ್ಣನಿಗೆ ಡಿಪೆಂಡೆಂಟ್. ಕೃಷ್ಣನಿಗೆ ಎಂತ ಬೇಕಿದ್ರು ಮಾಡಬಹುದು, ಕೃಷ್ಣ ಇದನ್ನು ತೋರಿಸಿಕೊಟ್ಟಿದ್ದಾನೆ. ಕೃಷ್ಣ ಹೇಳುವಂಥದ್ದು ಯಾರಿಗೆ? ಗೋವರ್ಧನ ವಾಸಿಗಳಿಗೆ, ಬೃಂದಾವನ ವಾಸಿಗಳಿಗೆ, ಬ್ರಜವಾಸಿಗಳಿಗೆ. ಅವರೆಲ್ಲ ಇಂದ್ರನಿಗೆ ಪೂಜೆ ಮಾಡ್ತಾ ಇದ್ರು. ಎಸ್, ಮಾಡಬೇಡಿ. ಫಸ್ಟ್ ತಂದೆಗೆ ಹೇಳ್ತಾನೆ, ನಂದ ಮಹಾರಾಜಿಗೆ, ಮಾಡಬೇಡಿ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ಗಿಡದ ಬುಡಕ್ಕೆ ನೀವು ನೀರು ಹಾಕಿದ್ರೆ ಮತ್ತೆ ಗಿಡದ ಸ್ಟೆಮ್ಮಿಗೆ, ಬ್ರಾಂಚಿಗೆ, ಲೀಫಿಗೆ ಹಾಕ್ಬೇಕಂತಿಲ್ಲ. ಕೃಷ್ಣನ ಪ್ಲೀಸ್ ಆದ್ರೆ ಎಲ್ಲರೂ ಪ್ಲೀಸ್ ಆದಾಗ. ಈಗ ನಿನ್ನೆ ಗ್ರಹಣ, ಸೂರ್ಯಗ್ರಹಣ ಸಂಜೆ. ಆದ್ರೆ ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಅಂತ ಹೇಳ್ತಾರೆ, ಈಗ ಪ್ಯೂರ್ ಡ್ಯೂಟಿ ನಾವೆಲ್ಲ ಗ್ರಹಣ ಅಂದ್ರೆ ಆ ಟೈಮ್ಗೆ ನಾವು ಸ್ವಲ್ಪ ಪಾಲನೆ ಮಾಡ್ಬೇಕು. ಆದ್ರೆ ಯಾರು ಅಡ್ವಾನ್ಸ್ ಆಗಿದ್ದಾರೆ ಡ್ಯೂಟಿ, ಅವರಿಗೆ ಏನ್ ಮಾಡ್ಬೇಕಂತಿಲ್ಲ. ಗ್ರಹಣದ ಎಫೆಕ್ಟೇ ಆಗುದಿಲ್ಲ ಅವರಿಗೆ. ಯಾಕೆ? ಟೋಟಲ್ ಕೃಷ್ಣ ಕಂಟ್ರೋಲ್ ಅಲ್ಲಿ ಇದ್ದಾರೆ, ಮುಟ್ಲಿಕ್ಕೆ ಆಗುದಿಲ್ಲ. ಒಮ್ಮೆ ಎಂತ ಆಯ್ತು ಅಂದ್ರೆ, ಪ್ರಭುಪಾದ ಹೇಳುವಂಥದ್ದು ಮಾಯಾ ಕಾಂಟ್ ಟಚ್ ಮೀ. ಪ್ರಭುಪಾದ ಹೇಳ್ತಾರೆ, ಮಾಯಾ ಒಬ್ಬ ಪ್ರಶ್ನೆಗೆ ಒಂದು ಪ್ರಭುಪಾದ ಹತ್ರ, ಪ್ರಭುಪಾದ್ ಹ್ಯಾವ್ ಯು ಡನ್ ಎನಿ ಸೆನ್ಸ್ ಗ್ರಾಟಿಫಿಕೇಶನ್ ಇನ್ ದಿಸ್ ಲೈಫ್? ಈ ಜನ್ಮದಲ್ಲಿ ನೀವು ಇಂದ್ರಿಯ ಸುಖ ಮಾಡಿದ್ದೀರಾ? ಪ್ರಭುಪಾದ ಹೇಳುವಂಥದ್ದು, ಆಸ್ ಫಾರ್ ಆಸ್ ಐ ನೋ ಐ ಹ್ಯಾವ್ ನಾಟ್ ಡನ್ ಸಿಂಗಲ್ ಸೆನ್ಸ್ ಗ್ರಾಟಿಫಿಕೇಶನ್. ನಾನು ಒಂದು ಕೂಡ ಇಂದ್ರಿಯ ಸುಖ ಮಾಡಲಿಲ್ಲ. ಆಗ ಪ್ರಭುಪಾದ ಹೇಳ್ತಾರೆ, ಮಾಯಾ ಕ್ಯಾನಾಟ್ ಟಚ್ ಮೀ, ಅವಳು ನನ್ನ ಮುಟ್ಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ಶುದ್ಧ ಭಕ್ತರನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. ಯಾವುದೇ ಗ್ರಹಣ, ಯಾವುದೇ ಎಫೆಕ್ಟ್ ಆಗುವುದಿಲ್ಲ. ಗ್ರಹಣ ಅಂದ್ರೆ ರಾಹುಕೇತು, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಅದರ ಎಫೆಕ್ಟ್ ಇಂದ ಬರುವಂಥದ್ದು. ಹಾಗಾಗಿ ಯಾಕೆಂದ್ರೆ ಕೃಷ್ಣನ ಕಂಟ್ರೋಲ್ ಇರುವವರು ಎಲ್ಲ ಈ ದೇವತೆಗಳು. ಇಲ್ಲಿ ಕೂಡ ಅದನ್ನೇ ನಾವು ತಿಳಿಬೇಕು. ಎಸ್, ಇಂದ್ರನಿಗೆ ಸಿಟ್ಟು ಬಂತು. ಅದು ಸಿಟ್ಟು ಬಂದು ಎಂತ ಪ್ರಯೋಜನ ಆಯ್ತಾ? ಏನು ಪ್ರಯೋಜನ ಇಲ್ಲ. ನಮ್ಗೂ ಕೂಡ ಕೆಲವೊಮ್ಮೆ ನಮ್ಗೆ ಸಿಟ್ಟು ಬರ್ತದೆ. ನಮ್ಮ ಸಿಟ್ಟು ಇನ್ಸಿಗ್ನಿಫಿಕೆಂಟ್. ಇಂದ್ರನ ಸಿಟ್ಟೆ ಇನ್ಸಿಗ್ನಿಫಿಕೆಂಟ್ ಆಯ್ತು, ಮತ್ತೆ ನಮ್ಮ ಸಿಟ್ಟೆ ಅಂತ? ಇದ್ರಲ್ಲಿ ನಾವು ಕಲಿಯುವಂತ ಪಾಠ. ಈ ಪಾಸ್ಟ್ ಟೈಮ್ ಇಂದ ನಾವು ಎಂತ ಕಲಿಬೇಕಂದ್ರೆ, ನಾವು ಏನು ಅಲ್ಲ. ಇಂದ್ರನಿಗೆ ಈ ರೀತಿ ಆಗ್ಬೇಕಿದ್ರೆ ನಮ್ಗೆ ನಮ್ಮ ಅವಸ್ಥೆ ಎಂತ? ಏನು ಅಲ್ಲ. ಆದ್ರೂ ಕೂಡ ಅಹಂಕಾರ ನಮ್ಮನ್ನು ಬಿಡುವುದಿಲ್ಲ. ಹಾಗಾಗಿ ಈ ಲೀಲೆಗಳಲ್ಲಿ ಎಂತ ಅಂದ್ರೆ, ಎಸ್, ನಾವು ಮತ್ತೆ ಕೂಡ ನಮ್ರರಾಗಬೇಕು. ಎಂತಂದ್ರೆ ಇಂದ್ರನಿಗೆ ಈ ರೀತಿ ಆಗುವಾಗ ನಾವು ಇಂದ್ರನೆದುರು ಏನೂ ಅಲ್ಲ. ಪ್ರಭುಪಾದ ಹೇಳ್ತಾರೆ, ಇಂದ್ರನ ಪೋಸ್ಟ್ ಮಾಮೂಲಿ ಪೋಸ್ಟ್ ಅಲ್ಲ. ಪ್ರಭುಪಾದ ಹೇಳುವಂಥದ್ದು, ಕೆಲವೊಮ್ಮೆ ಸರಿಯಾದ ಇಂದ್ರ ಇಲ್ಲದಿದ್ರೆ ಕೃಷ್ಣ ಇನ್ಕಾರ್ನೇಟ್ ಆಗ್ತಾನೆ ಅಂತ ಇಂದ್ರನಾಗಿ. ಹಾಗೆ ನೀವು ಎಣಿಸಿ, ದೊಡ್ಡ ಪೋಸ್ಟ್ ಅದು. ನಾವು ಕೆಲವೊಮ್ಮೆ ಎಂತಂದ್ರೆ ಆ ಇಂದ್ರ ಹೀಗೆ, ನಾವು ತಮಾಷೆ ಅಂದ್ರೆ ನಮ್ಮ ನೇಚರ್ ಅದು. ಇಂದ್ರ ಹಾಗೆ, ಇಂದ್ರ ಹೇಗೆ. ಒಬ್ಬ ಇಂದ್ರನನ್ನು ಕ್ರಿಟಿಸೈಸ್ ಮಾಡುವ ನಮ್ಗೆ ರೈಟ್ಸ್ ಇಲ್ಲ. ಆದ್ರೆ ಇಂಥದ್ದೆಲ್ಲ ಸಿಚುವೇಶನ್ ಯಾಕೆ ತೋರಿಸುವಂಥದ್ದು ನೋಡಿ. ಇಂದ್ರ ಕೃಷ್ಣನ ಲೀಲೆಯಲ್ಲಿ ಪಾರ್ಟಿಸಿಪೇಟ್ ಆಗಿದೆ, ನಮ್ಗೆ ಕೃಷ್ಣನ ಲೀಲೆಯಲ್ಲಿ ಪಾರ್ಟಿಸಿಪೇಟ್ ಆಗುವ ರೈಟ್ಸ್ ಉಂಟಾ? ನಮ್ಗೆ ಇಲ್ಲ. ಹಾಗಾಗಿ ಇಂದ್ರ ಎಂತ, ನಾವೇ ಅಂತ, ಇದನ್ನು ಕೂಡ ನಾವು ಕಲಿಬೇಕು. ಹಾಗಾಗಿ ತುಂಬಾ ಕಲೀಲಿಕೊಂಡು ಇದರಲ್ಲಿ ಪಾಸ್ಟ್ ಟೈಮ್ಸ್ ಅಲ್ಲಿ. ಹೇಗೆ ಅಂದ್ರೆ, ಈ ಕೃಷ್ಣನ ಲೀಲೆಗಳೆಲ್ಲ ನಮ್ಮನ್ನ ಎಂತಂದ್ರೆ, ನಾವು ನಮ್ರರಾಗಬೇಕು. ಹೇಗೆ ಅಂದ್ರೆ ಚೈತನ್ಯ ಮಹಾಪ್ರಭು ಹೇಳುವಂಥದ್ದು, ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನ್ಯ ಸದಾರಿ. ಈಗ ಇದು ನಮ್ಗೆ ತುಂಬಾ ಮುಖ್ಯ ಶ್ಲೋಕ. ಈ ಶಿಕ್ಷಾಶ್ರಮನಲ್ಲಿ
8 ಶ್ಲೋಕದಲ್ಲಿ ಪ್ರಭುಪಾದ ಹೇಳುವಂಥದ್ದು ಫಾರ್ ಬಿಗಿನರ್ಸ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್, ಅಂದ್ರೆ ನಾವು ಸಾಧನ ಭಕ್ತರು, ನಮ್ಗೆ ತೃಣಾದಪಿ ಸುನೀಚೇನ. ಆದ್ರೆ ಇದಕ್ಕಿಂತ ಅಡ್ವಾನ್ಸ್ ಶ್ಲೋಕ ಯಾವುದಂದ್ರೆ ಲಾಸ್ಟ್ ಶ್ಲೋಕ. ಆ ಶಿಷ್ಯವಾಪಾದರತಂ ಪಿನಸ್ತು ಮಾಂ ಅದರ್ಶನ ಮರ್ಮಾಕಂ ಕರೋತು ವಾ ಯಥಾ ತಥಾ ವಾ ವಿದದಾತೋಲಂ ಪಟೋ ಮತ್ ಪ್ರಾಣಾನಾಥಸ್ತು ಸಾ ಏವ ನಾಪರಃ. ಇದು ಯಾರಿಗೆ? ಇದು ಅಡ್ವಾನ್ಸ್. ಇದು ರಾಧಾರಾಣಿ ಹೇಳುವಂತದ್ದು. ರಾಧಾರಾಣಿ ಪ್ರೇಯರ್ ಅಂತಂದ್ರೆ ಕೃಷ್ಣ ನನ್ನನ್ನು ತೊಳಿ, ನಾನು ನಿನ್ನ ಆಸ್ತಿ, ನಿನ್ಗೆ ಎಂತ ಬೇಕು ಮಾಡ್ಬೋದು. ಇದು ಅಡ್ವಾನ್ಸ್ ಶ್ಲೋಕ. ನಾವು ಆ ಲೆವೆಲ್ಗೆ ಬರಲಿಲ್ಲ. ಹಾಗಾಗಿ ನಾವೀಗ ಸಾಧನ ಭಕ್ತರು, ಅದು ರಾಗಾನುಗ ಭಕ್ತಿ. ಅನನ್ಯ ಭಕ್ತರಿಗೆ ಅಂದ್ರೆ ಡಿವೈಡ್ ಮಾಡಿದ್ದಾರೆ ಪ್ರಭುಪಾದ ಹೇಳುವಂಥದ್ದು. ಫಸ್ಟ್ 5 ಶ್ಲೋಕ ಫಾರ್ ನಮ್ಗೆ ಸಾಧಕರಿಗೆ, ಮತ್ತೆ ಲಾಸ್ಟ್ ಇದು 3 ಶ್ಲೋಕ ಅದು ಅಡ್ವಾನ್ಸ್ ಶ್ಲೋಕ ಶಿಕ್ಷಾಶ್ರಮ. ಹಾಗೆ ತೃಣಾದಪಿ ಸುನೀಚೇನ, ನಾವು ಹುಲ್ಲನ್ನು ನಾವು ತೊಳಿತೇವೆ, ಮತ್ತೆ ಕೂಡ ಅದು ಸ್ಟ್ರೈಟ್ ಆಗ್ತದೆ. ನಮ್ಮನ್ನ ಯಾರು ತೊಳೆದ್ರೆ ಎಂತ ಆಗ್ತೇವೆ ನಾವು? ಇಮಿಡಿಯೇಟ್ ಅವ್ರಿಗೆ ತೊಳಿತೇವೆ. ಈಗ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೇನೆ ನೋಡಿ. ಈ ಉದಾಹರಣೆ ತುಂಬಾ ಎಂತಂದ್ರೆ ನಮ್ಮ ಕಂಡೀಷನ್ ಹೀಗೆ, ಆದ್ರೆ ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಒಬ್ಬ 2013 ಒಂದು ಹುಡುಗ ಇಲ್ಲಿ, ಅವಾಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್, ಅವ ಸ್ವಲ್ಪ ಡಿಪ್ರೆಷನ್ ಕೇಸ್. ಹಾಗೆ ಇಲ್ಲಿ ಬಂದು ಮತ್ತೆ ಅವನ ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡಿದರು, ಮತ್ತೆ ನಮ್ಮೊಟ್ಟಿಗೆ ಇದ್ದ ರೂಮಲ್ಲಿ ಸ್ವಲ್ಪ ಸಮಯ ಇದ್ದ. ಮತ್ತೆ ವಾಪಸ್ ಎಂತ ಆಯ್ತು ಅಂದ್ರೆ ಕಾಲೇಜ್ ಕೂಡ ಬಿಟ್ಟ. ಸೊ ಡಿಪ್ರೆಷನ್ ಕೇಸ್, ಎಂತದ್ದು ಅವನಿಗೆ ಬೈದ್ರೆ ಅವ ಗೋಡೆಗೆ ಉಳಿತಾ ಇದ್ದ ಕೈಯಲ್ಲಿ, ದೊಡ್ಡ ಡಿಪ್ರೆಷನ್. ಹಾಗೆ ಒಂದ್ ದಿವಸ ಅವನ ತಂದೆ ಕೂಡ ಎಂತ ಸೇವೆಗೆಲ್ಲ ಬರ್ತಾ ಇದ್ರು. ಒಂದ್ ದಿವಸ ಅವನ ತಂದೆ ಹೇಳಿದ್ರು, ರಾತ್ರಿ ಅವರು ಅಂದ್ರೆ ಅವ್ರಿಗೆ ಸ್ವಲ್ಪ ಪ್ರಾಯ ಆಗಿದೆ, ಅವರು ಎದ್ದು ಮೂತ್ರ ಮಾಡ್ಲಿಕ್ಕೆ ಅಂತ ಹೋಗುವಾಗ ರಾತ್ರಿ ಮಧ್ಯರಾತ್ರಿ ಒಂದು 2 ಗಂಟೆಗೆ ಅವನ ಸ್ವಲ್ಪ ಮಲಗಿದ್ದ, ಸ್ವಲ್ಪ ತುಳಿದು ಹೋಯ್ತು. ಅಂದ್ರೆ ಅದು ಬೇಕಂತಲೇ ಮಾಡಿದಲ್ಲ, ಹೋಗುವಾಗ ಅವರಿಗೆ ಕಾಣಲಿಲ್ಲ, ಹೋಯ್ತು. ಮತ್ತೆ ಬಂದು ಅವ್ರು ಮಲಗಿದ್ರು. ಇವ ಎದ್ದು ಅವರ ಎದೆಗೆ ಹೊಡೆದ ಕಾಲಲ್ಲಿ. ಅವ್ರು ಬಂದು ಹೇಳ್ತಾರೆ, ಅಂದ್ರೆ ಡಿಪ್ರೆಷನ್ ಕೇಸ್, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ನಮ್ಮ ಸಿಚುವೇಶನ್ ಇದು. ಈಗ ಇದು ಎಕ್ಸಾಂಪಲ್ ಹೇಳಿದೆ, ಅದು ನಮ್ಮ ಸಿಚುವೇಶನ್ ಇದೆ. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ. ನಾವು ಹುಲ್ಲಿಗಿಂತ ನಮ್ರರಾಗಬೇಕು. ಹುಲ್ಲನ್ನು ತೊಳಿದಾಗ ಒಳ್ಳೆ ಅದು ಏನ್ ರಿವೋಲ್ಟ್ ಮಾಡುವುದಿಲ್ಲ, ಅದು ವಾಪಸ್ ಸ್ಟ್ರೈಟ್ ಆಗ್ತದೆ. ಆದ್ರೆ ನಮ್ಮನ್ನು ತೊಳೆದ್ರೆ ನಾವು ಎಂತ ಕಂಡೀಷನ್? ಒಬ್ಬ ನಮ್ಗೆ ಸಿಟ್ಟು ಬಂದು ನಾವು ಅವ್ರನ್ನ ಮಾತಾಡುವುದಿಲ್ಲ. ಆದ್ರೆ ಭಕ್ತಿ ನೋಟ್ ಠಾಕೂರ್ ಈಗ ಭಜನ ಪುಸ್ತಕದಲ್ಲಿ ನರೋತ್ತಮ ದಾಸ್ ಠಾಕೂರ್ ಮತ್ತೆ ಭಕ್ತಿ ನೋಟ್ ಠಾಕೂರ್ ಅವರೆಂತ ಹೇಳುವಂತದ್ದು, ಎಸ್ ನಾನು ತುಂಬಾ ನೀಚ, ನನ್ನನ್ನು ತೊಳೀರಿ. ಗೌರ ಕಿಶೋರ ದಾಸ್ ಮಹಾರಾಜ್ ಹೇಳುವಂತದ್ದು ಯಾರ ಹತ್ರ? ಶ್ರೀಲ ಭಕ್ತಿನಾಥ ಸರಸ್ವತಿ ಠಾಕೂರ್ ಹತ್ರ. ನಾನು ಸತ್ತ ಮೇಲೆ ನನ್ನ ಹೆಣವನ್ನು ಎಳೆದುಕೊಂಡು ಹೋಗಿ, ನಾನು ಅಷ್ಟು ನೀಚ. ಆಕ್ಚುಲಿ ಇದು ಎಂತಂದ್ರೆ, ನೀವು ಭಕ್ತಿಯಲ್ಲಿ ಉನ್ನತ ಲೆವೆಲ್ ಹೋದ ಮೇಲೆ ಆ ಯೋಚನೆ ಬರ್ತದೆ, ನಾನು ಏನು ಅಲ್ಲ ಅಂತ, ನನಗೆ ಹೊಡೆಯಿರಿ. ಹರಿದಾಸ್ ಠಾಕೂರ್ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಅವನಿಗೆ ಹೊಡೆಯುವಾಗ ಅವ ಹೇಳುವಂತದ್ದು, ನಾನು ತುಂಬಾ ನೀಚ, ನನಗೆ ಇನ್ನೂ ಜಾಸ್ತಿ ಹೊಡೆಯಿರಿ ಅಂತ. ಬೆಲ್ಟ್ ಅಲ್ಲಿ ಹೊಡಿತಾ ಇದ್ದಾರೆ. ಆದ್ರೆ ಚೈತನ್ಯ ಅಲ್ಲಿ ಬಂದು ಅವರಿಗೆ ಹಗ್ ಮಾಡ್ತಾ ಇದ್ರು. ಅದು ಯಾರಿಗೆ ಕಾಣ್ತಾ ಇರಲಿಲ್ಲ, ಇನ್ವಿಸಿಬಲ್. ಆದ್ರೆ ಭಕ್ತಿಯಲ್ಲಿ ಅಡ್ವಾನ್ಸ್ ಆಗುದಂದ್ರೆ ಈ ರೀತಿ ಯೋಚನೆ, ಎಸ್ ನಾನು ಇನ್ಸಿಗ್ನಿಫಿಕೆಂಟ್, ನಂಗೆ ತೊಳಿಯಿರಿ ಅಂತ. ಆದ್ರೆ ಈಗ ನಾವು ಎಂತಂದ್ರೆ ಆರ್ಟಿಫಿಷಿಯಲ್ ಆಗಿ ಇದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ತೃಣಾದಪಿ ಸುನೀಚೇನ. ತೃಣಾದಪಿ ಸುನೀಚೇನ ಅಂದ್ರೆ ನಾವು ಹುಲ್ಲಿಗಿಂತ ನಮ್ರರಾಗಬೇಕು. ತರೋರಪಿ ಸಹಿಷ್ಣುನ, ಮರ. ಪ್ರಭುಪಾದ ಹೇಳುವಂತದ್ದು, ಮರ ರಿವೋಲ್ಟೇ ಮಾಡುವುದಿಲ್ಲ ಅಂತೆ, ತುಂಬಾ ಹೀಟನ್ನು ಕೂಡ ಸಹಿಸ್ತದೆ. ಕೃಷ್ಣ ಗ್ಲೋರಿಫೈ ಮಾಡ್ತಾನೆ ಬೃಂದಾವನದಲ್ಲಿ ಮರಗಳನ್ನು. ತುಂಬಾ ಹೀಟ್, ಸಿವಿಯರ್ ಹೀಟ್. ಈಗ ಏಪ್ರಿಲ್ ಇಂದ ಜುಲೈ ತನಕ ತುಂಬಾ ಹೀಟ್ ಸಹಿಸ್ತದೆ ಮರ. ಮತ್ತೆ ತುಂಬಾ ಜೋರ್ ಚಳಿ ಸಹಿಸ್ತದೆ, ತುಂಬಾ ಜೋರ್ ಮಳೆ ಸಹಿಸ್ತದೆ. ಮತ್ತೆ ಎಂತ ಮಾಡುವಂತ ಮರ ನಮ್ಗೆ ಫಲ ಕೊಡುವಂತದ್ದು, ಹೂ ಕೊಡುವಂತದ್ದು. ಅದಕ್ಕೆ ಪ್ರಾಯ ಆದ ಮೇಲೆ ಅದನ್ನು ಕಟ್ ಮಾಡಿ ನಾವು ಕಟ್ಟಿಗೆ ಯೂಸ್ ಮಾಡ್ತೇವೆ. ಹಾಗಾಗಿ ಮರ ಫುಲ್ ಯೂಸ್ಲೆಸ್ ಅಲ್ಲ. ಆ ರೀತಿ ನಾವು ಸಹಿಸ್ಬೇಕಂತೆ.
ಸಹಿಷ್ಣುತೆ, ತಿತಿಕ್ಷವ, ಟಾಲರೇಷನ್. ಹಾಗೆ ತ್ರಿನಾದಪಿ ಸುನೀಚೇನ ತರೋರಪಿ ಸಹಿಷ್ಣು. ಅಮಾನಿನ ಮಾನದ, ನನಗೆ ಮಾನ ಬೇಡ, ನಾನು ಇನ್ನೊಬ್ಬರಿಗೆ ಮಾನ ಕೊಡ್ತೇನೆ, ರೆಸ್ಪೆಕ್ಟ್. ಅದು ನಮ್ದು ಹೇಗೆ ಕಂಡೀಷನ್, ನನಗೆ ರೆಸ್ಪೆಕ್ಟ್ ಬೇಕು. ಹಾಗಾಗಿ ಈ ಗೋವರ್ಧನ ಲೀಲೆಯಲ್ಲಿ ನಾವು ಎಂತ ಕಲಿಬೇಕಂದ್ರೆ ನಾವು ತುಂಬಾ ನಮ್ರರಾಗಬೇಕು. ಇಂದ್ರನಿಗೆ ಸಿಟ್ಟು ಬಂತು, ಆದ್ರೆ ಸಿಟ್ಟು ಎಂತ ಯೂಸ್ಫುಲ್ ಆಗಲಿಲ್ಲ. ಕಡೆಗೆ ಎಂತ ಆಯ್ತು, ನಮ್ರತೆಯಲ್ಲಿ ಅಡ್ಡ ಬಿದ್ದು ಕೃಷ್ಣನಿಗೆ ಅವ ಎಸ್ ನನ್ನಿಂದ ತಪ್ಪಾಯ್ತು ಅಂತ ಹೇಳಿದೆ. ಆದ್ರೆ ಇಂದ್ರನಿಗೆ ಇಂಥ ಚಾನ್ಸ್ ಕೊಟ್ರು, ಯಾಕೆಂದ್ರೆ ಇಂದ್ರ ಮಾಮೂಲಿ ಜನ ಅಲ್ಲ. ನಮ್ಗೆ ಇಂಥ ಚಾನ್ಸ್ ಸಿಗ್ಬಹುದಾ? ನಮ್ಗೆ ಈಗ ಮನುಷ್ಯ ಜನ್ಮದಲ್ಲಿ ನೋಡಿ, ಪ್ರಹ್ಲಾದ್ ಮಹಾರಾಜ್ ಹೇಳುವಂಥದ್ದು, ನಾವು ಮೊದಲ 15 ವರ್ಷ ಆಟದಲ್ಲಿ ವೇಸ್ಟ್ ಮಾಡ್ತೇವೆ, ಮಕ್ಕಳು ಆಟ. ಮತ್ತೆ 15ರಿಂದ 25 ಹುಡುಗಿಯ ವಿಷಯದಲ್ಲಿ, ಹುಡುಗಿಯ ವಿಷಯದಲ್ಲಿ, ಹುಡುಗಿಯ ವಿಷಯದಲ್ಲಿ ವೇಸ್ಟ್ ಮಾಡ್ತಾರೆ. ಮತ್ತೆ 25ರಿಂದ 50 ಸಂಸಾರದ ವಿಷಯದಲ್ಲಿ ಬಿಸಿ. ನಾವು ಯಾವಾಗಲೂ ಮಕ್ಕಳು ಅದರ ಹಿಂದೆ ಇರ್ತೇವೆ. 50ರ ನಂತರ ರೋಗ ಬರ್ತದೆ, ಮೆಡಿಸಿನ್ ತಗೊಳ್ತಾ ಮತ್ತೆ ಯಾವಾಗ ನಾವು ಭಜನೆ ಮಾಡುವಂಥದ್ದು. ಕೃಷ್ಣ ಭಕ್ತಿ ಮಾಡ್ಲಿಕ್ಕೆ ಅಂದ್ರೆ ನಮ್ಮ ಟೈಮ್ ಈ ರೀತಿ ವೇಸ್ಟ್ ಆಗ್ತಾ ಉಂಟು. ಹಾಗಾಗಿ ನಾವು ಸಣ್ಣ ಪ್ರಾಯದಲ್ಲೇ ಕೃಷ್ಣ ಪ್ರಜ್ಞೆ ತಗೊಳ್ಬೇಕು, ಮತ್ತೆ ತುಂಬಾ ಸೀರಿಯಸ್ ಆಗಬೇಕು, ನಮ್ರರಾಗಬೇಕು. ಹಾಗಾಗಿ ನಮ್ಗೆ ಇರುವಂಥದ್ದು ಲೈಫ್ ಸ್ಪ್ಯಾನ್ ತುಂಬಾ ಕಡಿಮೆ. ಹಾಗಾಗಿ ನಮ್ಗೆ ಇಂಥ ಚಾನ್ಸ್ ಸಿಗ್ಲಿಕ್ಕಿಲ್ಲ. ಅಟ್ಲೀಸ್ಟ್ ಇಂದ್ರನಿಗೆ ಭಗವಂತ ಚಾನ್ಸ್ ಕೊಟ್ಟ, 7 ದಿವಸ ಆದ್ಮೇಲೆ ಅವ ಎಸ್ ಅಡ್ಡ ಬಿದ್ದ. ನಮ್ಗೆ ಇಂಥ ಚಾನ್ಸ್ ಸಿಗ್ತದೆ, ಯಾಕಂದ್ರೆ ನಾವು ನಮ್ಮ ಲೈಫ್ ಸ್ಪ್ಯಾನ್ ಅನ್ನು ಈ ರೀತಿ ವೇಸ್ಟ್ ಮಾಡ್ತಾ ಇದ್ದೇವೆ. ಎಲ್ಲಿ ನಮಗೆ ಚಾನ್ಸ್ ಸಿಗ್ತದೆ? ಹಾಗಾಗಿ ಇವನೆದುರು, ಇಂದ್ರನೆದುರು ನಾವು ಏನು ಅಲ್ಲ. ಹಾಗಾಗಿ ಭಗವಂತನಿಗೆ ಎಂತ ಕೂಡ ಮಾಡ್ಬೋದು. ಪ್ರಭುಪಾದ ಹೇಳುವಂಥದ್ದು, ಇಂಪಾಸಿಬಲ್ ಇಸ್ ನಾಟ್ ದೇರ್ ಇನ್ ಕೃಷ್ಣಾಸ್ ಡಿಕ್ಷನರಿ. ಅಸಾಧ್ಯ ಅನ್ನೋದು ಕೃಷ್ಣನ ಡಿಕ್ಷನರಿ ಇಲ್ಲ. ಆದ್ರೆ ಕೃಷ್ಣ ಈಗ ನಮ್ಮ ಕಡೆ ಗಮನ ಕೊಟ್ಟಿದ್ದಾನ? ಇಲ್ಲ. ಕೃಷ್ಣ ಹಾಗೆ ಸುಲಭದಲ್ಲಿ ಗಮನ ಕೊಡುವುದಿಲ್ಲ. ಕೃಷ್ಣ ಯಾವಾಗ ಗಮನ ಕೊಡುವಂಥದ್ದು? ಕೃಷ್ಣ ಹೇಳಿದಾನೆ ಭಗವದ್ಗೀತೆಯಲ್ಲಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನಿನ್ನ ಎಲ್ಲ ಸೋಕಾಲ್ಡ್ ಚೀಟಿಂಗ್ ರಿಲಿಜನ್ ಬದಿಗೆಡು, ಮಾಮೇಕಂ, ನನಗೆ ಫುಲ್ ಶರಣಾಗತಿ ಆಗು. ಫುಲ್ ಶರಣಾಗತಿ. ಶರಣಾಗತಿ ಅಂದ್ರೆ ನಮ್ಮ ಪ್ರಕಾರ ಅಲ್ಲ, ಅನುಕೂಲಸ್ಯ ಸಂಕಲ್ಪ ಪ್ರತಿಕೂಲಸ್ಯ ವರ್ಜನ. ಈಗ ನಮ್ಗೆ ಇಷ್ಟ ಉಂಟು, ಕೃಷ್ಣನಿಗೆ ಇಷ್ಟ ಇಲ್ಲ, ರಿಜೆಕ್ಟ್ ಮಾಡ್ಬೇಕು ನಾವು. ನನಗೆ ಇಷ್ಟ ಉಂಟು ಕೃಷ್ಣನಿಗೆ ಇಷ್ಟ, ರಿಜೆಕ್ಟ್ ಮಾಡ್ಬೇಕು. ಕೃಷ್ಣನಿಗೆ ಇಷ್ಟ ಉಂಟು, ನನಗೆ ಇಷ್ಟ ಇಲ್ಲ, ನಾವು ಆಕ್ಸೆಪ್ಟ್ ಮಾಡ್ಬೇಕು. ಶರಣಾಗತಿ ಅಂದ್ರೆ ಇದು. ಹಾಗಾಗಿ ಸರ್ವಧರ್ಮಾನ್ ಪರಿತ್ಯಾಜ್ಯ, ನಿನ್ನ ಸೋಕಾಲ್ಡ್ ರಿಲಿಜನ್ ಅನ್ನು ಬದಿಗೆಡು, ಎಲ್ಲ ಸೋಕಾಲ್ಡ್ ಚೀಟಿಂಗ್ ರಿಲಿಜನ್. ಮಾಮೇಕಂ ಶರಣ, ನನಗೆ ಪೂರ್ತಿ ಶರಣಾಗತ. ನಾವು ಶರಣಾಗತ ಅಂದ್ರೆ ನಮ್ಮ ಪ್ರಕಾರ ಅಲ್ಲ, ನಾನು ಕೂಡ ಕೃಷ್ಣನ ಭಕ್ತ. ಯಾವ ಟೈಪ್ ಇದು ಭಕ್ತ? ನಾವು ಕೃಷ್ಣ ಹೇಳಿದಂತ ಕೇಳ್ತಾ ಇದ್ದೇವೆ ಭಗವದ್ಗೀತೆಯಲ್ಲಿ. ಕೃಷ್ಣ ತುಂಬಾ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ನಾವು ಯಾವ್ದು ಫಾಲೋ ಮಾಡ್ತಾ ಇದ್ದೇವೆ? ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಬೇಕು. ಮಾಮೇಕ ಶರಣಂ ವ್ರಜ ಹಂ ತಾಂ ಸರ್ವ ಪಾಪಿ, ನಿನ್ನ ಎಲ್ಲ ಪಾಪಗಳನ್ನು ನಾನು ಬಿಡುಗಡೆ ಮಾಡ್ತೇನೆ. ಆಗ ಕೃಷ್ಣ ನಮ್ಮನ್ನು ನೋಡ್ತಾನೆ. ಈಗಲ್ಲ, ಈಗ ನಾವು 3 ಗುಣದಲ್ಲಿ ಇದ್ದೇವೆ, ಮಹಾಮಾಯೆ ಅವಳ ಅಂಡರಿದ್ದೇವೆ. ಹಾಗಾಗಿ ಈಗ ನಮ್ಮ ಕೃಷ್ಣ ನಮ್ಮ ಮೇಲೆ ಗಮನ ಕೊಡುವುದಿಲ್ಲ. ಪ್ರಭುಪಾದ ಈಶೋಪನಿಷತ್ ಹೇಳುವಂಥದ್ದು, ಯು ಶುಡ್ ಬಿ ರೆಕಗ್ನೈಸ್ಡ್ ಬೈ ದಿ ಲಾರ್ಡ್, ನಾಟ್ ರಿಜೆಕ್ಟೆಡ್ ಬೈ ದಿ ಲಾರ್ಡ್. ರೆಕಗ್ನೈಸ್ ಆಗ್ಬೇಕಿದ್ರೆ ನಾವು ಎಂತ ಮಾಡ್ಬೇಕು? ನಾವು ಭಕ್ತಿ ಸೇವೆಯಲ್ಲಿ ತೊಡಗಬೇಕು, ನಾವು ನಮ್ರರಾಗಬೇಕು. ಹಾಗಾಗಿ ಗೋವರ್ಧನ ಪಾಸ್ಟ್ಯಾಂಡ್ ನಾವು ಎಂತ ತಿಳಿಬೇಕಂದ್ರೆ, ಇಂದ್ರನಿಗೆ ಸಿಟ್ಟು ಬಂತು, ಎಂತೆಲ್ಲ ಮಾಡ್ಲಿಕ್ಕೆ ಹೋದ, ಆದ್ರೂ ಕೂಡ ಸಕ್ಸಸ್ ಆಗಲಿಲ್ಲ. ಯಾಕೆಂದ್ರೆ
ಕೃಷ್ಣನೆದುರು ಯಾರು ಏನು ಅಲ್ಲ, ಎಲ್ಲರೂ ಇನ್ಸಿಗ್ನಿಫಿಕೆಂಟ್ ಕೃಷ್ಣ ಎದುರು. ಎಸ್, ಇಂದ್ರ angered at the disruption of the sacrifice meant for him and falsely perceiving himself the supreme control. ನೋಡಿ, ನಮ್ಮ ಮನೆಯಲ್ಲೇ ಕೂಡ ಇದೆ ಪ್ರಭುಪಾದರ ಒಂದು ಕಲಿಯುಗದಲ್ಲಿ ಕಂಡೀಷನ್ ಸೋಲ್. ವೈ ಈಸ್ ಸಫರಿಂಗ್? ಯಾಕೆ ಈ ಬದ್ಧ ಜೀವಿಗಳು ಕಷ್ಟದಲ್ಲಿ ಇದ್ದಾರೆ? ಯಾಕೆಂದ್ರೆ ಇದೇ ಪೊಸಿಷನ್. ನೋಡಿ, ನಾವು ಎಣಿಸುವಂತ ಎಲ್ಲರೂ ನಾನ್ ಸುಪ್ರೀಂ ಕಂಟ್ರೋಲ್, ಎಲ್ಲರ ಯೋಚನೆ ಇದೆ. ಈಗ ಇಂದ್ರ ಕೂಡ ಇದು ಯೋಚನೆ, ನಮ್ದು ಕೂಡ ಯೋಚನೆ ಇದೆ, ಸುಪ್ರೀಂ ಕಂಟ್ರೋಲರ್. ಪೀಪಲ್ ಆಫನ್ ಗಿವ್ ಅಪ್ ದ ಪರ್ಸ್ಯೂಟ್ ಆಫ್ ಟ್ರಾನ್ಸೆಂಡೆಂಟ್ ನಾಲೆಜ್. ನೋಡಿ, ಯಾರಿಗೂ ಕೂಡ ದಿವ್ಯ ಜ್ಞಾನ ಬೇಡ ಅವರಿಗೆ. ದ ಮೀನ್ಸ್ ಫಾರ್ ಸೆಲ್ಫ್ ರಿಯಲೈಸೇಷನ್ ಅಂಡ್ ಇಮ್ಯಾಜಿನ್ ದಟ್ ದೇ ಕ್ಯಾನ್ ಕ್ರಾಸ್ ಓವರ್ ದ ಓಷನ್ ಆಫ್ ಮೆಟೀರಿಯಲ್ ಎಕ್ಸಿಸ್ಟೆನ್ಸ್ ಬೈ ಮಂಡೇನ್ ಫುಟಿವ್ ಆಕ್ಟಿವಿಟೀಸ್. ಜನರ ಯೋಚನೆ ಇದು. ಆತ್ಮ ಸಾಕ್ಷಾತ್ ಕಡೆಗೆ ಒಲವಿಲ್ಲ, ದಿವ್ಯ ಜ್ಞಾನದ ಕಡೆ ಒಲವಿಲ್ಲ. ಅವರೆಂತ ಎಣಿಸುವಂತದ್ದು, ಇಂದ್ರಿಯ ಸುಖದಿಂದ ನಾನು ಈ ಭೌತಿಕದನ್ನು ಪಾರು ಮಾಡ್ತೇನೆ. ಇಲ್ಲ, ಆಗುವುದಿಲ್ಲ. Similarly, these coward men have become intoxicated of pride and have offended me by taking shelter of an ignorant. Ordinary child, Krishna. ಯಾರು ಹೇಳುವಂಥದ್ದು? ಇಂದ್ರ. ನನ್ನನ್ನು ಅಫೆಂಡ್ ಮಾಡಿದ್ದಾರೆ, ಅವರು ಜನ್ಮದಲ್ಲಿದ್ದಾರೆ, ಕೃಷ್ಣನ ಶೆಲ್ಟರ್ ತಗೊಂಡಿದ್ದಾರೆ. ಆಕ್ಚುಲಿ ಎಲ್ಲರೂ ಕೃಷ್ಣನ ಶೆಲ್ಟರ್ ತಗೊಳ್ಬೇಕು. ಈಗ ಹೆಚ್ಚಿನವರು ನಾವು ಹೊರಗೆ ಪ್ರಚಾರಕ್ಕೆ ಹೋಗುವ ಜನರಲ್ಲಿ ಕೆಲವರು ಹೇಳ್ತಾರೆ ಈ ರೀತಿ, ಕೃಷ್ಣ ಕೃಷ್ಣ, ಅವರಿಗೆ ಹುಚ್ಚು, ನಾವು ಇಷ್ಟು ಶ್ರೀಮಂತರು, ನಮ್ಮಂಡರು ತುಂಬಾ ಮಂದಿ ಕೆಲಸದವರು ಇದ್ದಾರೆ, ಕೆಲವೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್, ಇಂಡಸ್ಟ್ರಿಯಲಿಸ್ಟ್ ಎಲ್ಲ. ಅವ್ರ ಯೋಚನೆ ಅಂತ ಅಂದ್ರೆ, ನಾವೀಗ ಅಲ್ಲಿ ಅವ್ರ ಹತ್ರ ನಾವು ಹೋಗ್ತೇವೆ, ಡೊನೇಷನ್ಗೆ ಹೋಗ್ತೇವೆ. ಆಗ ಅವ್ರ ಯೋಚನೆ ಅಂತ ಅಂದ್ರೆ, ಅವನ ಅಂಡರ್ ಒಂದು 500 ವರ್ಕರ್ಸ್ ಎಲ್ಲ ಇರ್ತಾರೆ, 500-1000 ವರ್ಕರ್ಸ್. ಹಾಗಾಗಿ ಕೆಲವರ ಹತ್ರ ಜಾಸ್ತಿ ಇರ್ತಾರೆ, ಎಲ್ಲರೂ ಅವರಿಗೆ ಸಲಾಂ ಹೊಡೆಯುವಂಥದ್ದು. ಹಾಗಾಗಿ ನಾವು ಕೂಡ ಅವರಿಗೆ ನಾವು ಎಸ್ ಅಂದ್ರೆ ಆಸ್ ಎ ಎಟಿಕೆಟ್ ವೈಸ್ ಅಂದ್ರೆ ನಾವು ಹೋಗುವಂಥದ್ದು, ನಮಗೆ ಮನಸ್ಸಲ್ಲಿ ನಾವು ಸಲಾಂ ಕೊಡುವಂತ ಕೃಷ್ಣ ಮತ್ತೆ ಪ್ರಭುಪಾದಿಗೆ. ಆದ್ರೆ ಅಲ್ಲಿ ನಮ್ಗೆ ಬೇರೆ ಆಪ್ಷನ್ ಇಲ್ಲ. ಯಾಕೆ ನಾವು ಅಲ್ಲಿ ಹೋಗಿ ಹೀಗೆ ಮಾಡೋ, ಹಾಗೆ ನಾವು ಅಲ್ಲಿ ಅವರಿಗೆ ಎಲ್ಲರಿಗೂ ಕೊಡುವಂತ ರೆಸ್ಪೆಕ್ಟ್ ಅವ್ರಿಗೆ ಕೊಡ್ತೇವೆ. ಅವ್ರು ಇಂಟಾಕ್ಸಿಕೇಟ್ ಆಗ್ತದೆ ಅದರಲ್ಲಿ. ಎಸ್, ನಾನು ಎಲ್ಲ ನನಗೆ ಸಲಾಂ ಕೊಡ್ತಾರೆ. ಇದು ಯೋಚನೆ, ಎಲ್ಲ ಬದ್ಧ ಜೀವಿಗಳ ಯೋಚನೆ ಇದೆ. ಆದ್ರೆ ಯಾರಿಗೆ ನಾವು ಸಲಾಂ ಕೊಡ್ಬೇಕು? ಕೃಷ್ಣನಿಗೆ ಸಲಾಂ ಕೊಡ್ಬೇಕು. ಎಸ್, ಟು ರಿಮೂವ್ ದಿಸ್ ಸಪೋಸ್ ಪ್ರೈಡ್ ಆಫ್ ದಿ ರೆಸಿಡೆಂಟ್ ಆಫ್ Vraja, Indra sent the clouds known as Samvartaka, whose function is to facilitate the destruction of the world. ಕ್ಲೌಡ್ಗಳನ್ನು ಕಳಿಸ್ತಾನೆ, ಮೋಡಗಳನ್ನು. ಸಾಂವರ್ತಕ. He sent them to harass the Vrajavasis with downpour of rain and hail. ವ್ರಜವಾಸಿಗಳನ್ನು ನೋಡಿ, ವ್ರಜವಾಸಿಗಳನ್ನು ಹರಾಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಅವರು ಟೋಟಲಿ ಕೃಷ್ಣನಲ್ಲಿ ಅಬ್ಸರ್ವ್ ಆಗಿದ್ದಾರೆ. ಪ್ರಭುಪಾದ ಹೇಳುವಂತದ್ದು, ವ್ರಜವಾಸಿಗಳನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಟೋಟಲ್ ಕೃಷ್ಣನಲ್ಲಿ ಅಬ್ಸರ್ವ್ ಆಗಿದ್ದಾರೆ. ಪ್ರಭುಪಾದ ಹೇಳುವಂತ ಬಲರಾಮ್ ಇಸ್ ದ ಫಸ್ಟ್ ಎಕ್ಸ್ಪಾನ್ಷನ್. ಬಲರಾಮ್ ಫಸ್ಟ್ ಎಕ್ಸ್ಪಾನ್ಷನ್ ಆದ್ರೂ ಕೂಡ ಅವನ ಮೂಡ್ ಹೇಗೆ ಅಂದ್ರೆ, ಎಸ್, ಕೃಷ್ಣನಿಗೆ ನಾನು ಹೇಗೆ ಸೇವೆ ಮಾಡುವಂಥದ್ದು, ಐ ಆಮ್ ಸರ್ವೆಂಟ್ ಆಫ್ ಕೃಷ್ಣ. ಅಲ್ಲಿ ಪ್ರಭುಪಾದ ಹೇಳ್ತಾರೆ, ವ್ರಜವಾಸಿಗಳು ಬಲರಾಮನಂದ ಹಿಡಿದು ಎಲ್ಲ ವ್ರಜವಾಸಿಗಳ ಮೂಡ್ ಇದು, ಹೇಗೆ ನಾವು ಕೃಷ್ಣನಿಗೆ ಸೇವೆ ಮಾಡುವಂಥದ್ದು. ಆದ್ರೆ ಒಬ್ಬಂದು ಹೀಗೆ ಯೋಚನೆ ಮಾಡುದು, ಅದು ಯಾರು? ನಾವು ಬದ್ಧ ಜೀವಿಗಳು. ಕಂಡೀಷನ್ ಸೋಲ್ ಥಿಂಗ್ಸ್ ದಟ್ ಈಸ್ ಎ ಮಾಸ್ಟರ್, ನಾನು ಯಜಮಾನ. ಆದ್ರೆ ಬಲರಾಮ್ ಕೂಡ ಎಂತ ಯೋಚನೆ? ಬಲರಾಮ್ ಇದು ನಾನು ಸೇವಕ, ಕೃಷ್ಣನ ಸೇವಕ, ಇದು ಮೂರು. ದ ಕವರ್ಡ್ ಕಮಿಟಿ ವಾಸ್ ವೆರಿ ಡಿಸ್ಟರ್ಬ್ ಬೈ ದಿಸ್ ಅಂಡ್ ಅಪ್ರೋಚ್ ಕೃಷ್ಣ ಫಾರ್ ಶೆಲ್ಟರ್. ಅವರು ಟೋಟಲಿ ಎಲ್ಲರೂ ಕೃಷ್ಣನಿಗೆ ಶರಣಾಗತರಾದ. Understanding that this trouble was the work of Indra, Krishna decided to smash to pieces Indra's false prestige. ಫಾಲ್ಸ್ ಪ್ರೆಸ್ಟೀಜ್ ಸ್ಮ್ಯಾಶ್ ಮಾಡ್ತಾನೆ ಕೃಷ್ಣ. ಅದಕ್ಕೆ ನಾವು ಅಂತ ಪ್ರೆಸ್ಟೀಜ್ ನಾವು ಇರಬಾರ್ದು, ನಾವು ನಮ್ರರಾಗಬೇಕು. ಮತ್ತೆ ಕೂಡ ಕೆಲವೊಮ್ಮೆ ನಮ್ಗೆ ಬರ್ಬೋದು, ಯಾಕೆಂದ್ರೆ ಪ್ರಭುಪಾದ ಇರುವಂಥದ್ದು ಬೈ ಡೂಯಿಂಗ್ ಗುಡ್ ಸಾಧನ. ನೋಡಿ, ನಾವು ಬೆಳಿಗ್ಗೆ 4 ಗಂಟೆಯಿಂದ 9 ಗಂಟೆ ತನಕ ನಮ್ದು ಒಳ್ಳೆ ಸಾಧನ ಇರ್ತದೆ. ಅಂದ್ರೆ
4 ಗಂಟೆಗೆ ಎದ್ದು ಮಂಗಳಾರತಿ ಆದ್ಮೇಲೆ ಜಪ ಆದ್ಮೇಲೆ ಇದು ಯಾವುದು ದರ್ಶನಾರತಿ, ಅದಾದ್ಮೇಲೆ ಗುರು ಪೂಜಾ, ಅದರ ನಂತರ ಭಾಗವತಂ ಕ್ಲಾಸ್ 9 ಗಂಟೆ. ಈಗ 5 ಗಂಟೆ ಪ್ರಭುಪಾದ ಹೇಳಿದ್ದಾರೆ, 5 ಗಂಟೆ ಸಾಧನ. ಈಗ 5 ಗಂಟೆ ಸಾಧನೆಯಿಂದ ಎಂತಾಗ್ತದೆ, ನಮಗೆ ಅಹಂಕಾರ ಬರ್ತದೆ. ಎಸ್, ನಾನು ಒಳ್ಳೆ ಸಾಧನೆ ಮಾಡ್ತಾ ಇದ್ದೇನೆ, ನಾನು ಸ್ವಲ್ಪ ಭಕ್ತಿಯಲ್ಲಿ ಅಡ್ವಾನ್ಸ್ ಆಗಿದ್ದೇನೆ, ನಾನು ಹಾಗೆ, ನಾನು ಹೀಗೆ, ಈ ರೀತಿ ಎಲ್ಲ ಬರ್ತದೆ. ಯಾಕೆಂದ್ರೆ ನಾವು ಭೌತಿಕ ಲೋಕದಲ್ಲಿ ಇರುವಂಥದ್ದು ಇದು ಬಂದೇ ಬರ್ತದೆ. ಭಕ್ತಿ ಮಾಡಿದ್ರು ಕೂಡ ಬರ್ತದೆ. ಈ ಅಹಂಕಾರವನ್ನು ಹೇಗೆ ನಾವು ಇದು ತೆಗೆಯುವಂಥದ್ದು? ಪ್ರಭುಪಾದ ಹೇಳುವಂಥದ್ದು, ಯು ಶುಡ್ ಸರ್ವ್ ಮೀನಿಯಲಿ ಲೈಕ್ ರಾಧಾರಾಣಿ, ಮೀನಿಯಲ್ ಸರ್ವಿಸ್ ಮಾಡ್ಬೇಕು. ನೋಡಿ, ಈಗ ಮೊನ್ನೆ ನಾನು ಇದೊಂದು ಹೇಳಿದ್ದೇನೆ, ಈಗ ಹೇಳ್ತೇನೆ. ಜಗನ್ನಾಥ್ ಪುರಿಯ ಪಾಸ್ಟ್ ಟೈಮ್ಸ್. ಒಂದು ನಿಮಿಷ, ಯಾವುದು? ಎಸ್, ಮೊನ್ನೆ ಕಳಿಸಿದ್ದೆ. ಎಸ್ ನೋಡಿ, ಇದು ಜಗನ್ನಾಥ್ ಪುರಿಯ ಪಾಸ್ಟ್ ಟೈಮ್ಸ್. The king sprinkled the road with sandalwood scented water. Although he was the owner of the royal throne, he engaged in menial service for the sake of Lord Jagannath. ಅಂದ್ರೆ ಪ್ರತಾಪ್ ರುದ್ರ ಎಂತ ಮಾಡುವಂತದ್ದು? ಸ್ಯಾಂಡಲ್ವುಡ್ ಸೆಂಟ್ ವಾಟರ್ ಅಂದ್ರೆ ರಥಯಾತ್ರೆ ಹೋಗುವಾಗ ಅದನ್ನು ಹಾಕಿದ. ಸ್ಪ್ರಿಂಕಲ್ ದ ರೋಡ್. Although the king was the most exalted, respected person, ರಾಜ ತುಂಬಾ ರೆಸ್ಪೆಕ್ಟೆಡ್ ಪರ್ಸನ್, still he accepted menial service of the Lord. ನೋಡಿ, ರಾಜ ಪ್ರತಾಪ್ ರುದ್ರ ಅವ ನಮ್ರರಾಗಿ ಸೇವೆ ಮಾಡಿದ. He therefore become a suitable candidate for receiving the Lord's mercy. ನಮಗೆ ಕೃಪೆ ಸಿಗಬೇಕಿದ್ರೆ ನಾವು ಮೀನಿಯಲ್ ಸರ್ವಿಸ್ ಮಾಡಬೇಕು, ಸೇವೆ ಮಾಡಬೇಕು. Upon seeing the king engaged in such menial service, Chaitanya Mahaprabhu became very happy. Simply by rendering this service, the king received the mercy of the Lord. ಹಾಗಾಗಿ ನಮಗೆ ಕೃಪೆ ಸಿಗಬೇಕಿದ್ರೆ ನಾವು ಸೇವೆ ಮಾಡಬೇಕು. ಅದು ಕೂಡ ಯಾವ ರೀತಿ ಪ್ರಭುಪಾದ ಹೇಳುವಂಥದ್ದು, ಒಳ್ಳೆ ಸಾಧನ ಮಾಡ್ತೇವೆ 5 ಗಂಟೆ, ಮತ್ತೆ ನಾವು 3 ಗಂಟೆ ಸೇವೆ ಮಾಡ್ಬೇಕಂತ ನಮ್ರರಾಗಿ. ಎಸ್, ನಮ್ರರಾಗಿ ಸೇವೆ ಮಾಡ್ಬೇಕು. ಸೇವೆಯಿಂದ ಸಿಗ್ತದೆ. ಎಸ್, ಎಲ್ಲಿತ್ತಪ್ಪ? ಓಕೆ ಮೊನ್ನೆ ಸಿಮಿಲರ್ಲಿ ದೋಸ್ ಗೋ ಓಕೆ. Windows pride by offender, okay. To remove the supposed pride of the resident Raja, Indra sent the clouds, okay. The coward community was very disturbed by this and approached the leader. Understanding that this trouble was the work of Indra, Krishna decided to smash the face. ಹಾಗಾಗಿ ಇಲ್ಲಿದೆ ನಾನು. ಹಾಗೆ ನಮಗೆ ಕೂಡ ಸ್ವಲ್ಪ ಅಹಂಕಾರ ಬರ್ತದೆ ಭಕ್ತಿ ಮಾಡ್ತಾ. ಅದಕ್ಕೆ ಒಂದೇ ಒಂದು ಪರಿಹಾರ ಅಂತಂದ್ರೆ ನಾವು ನಮ್ರರಾಗಿ ಸೇವೆ ಮಾಡಬೇಕು. ಹೇಗೆ ಅಂದ್ರೆ ಆ 4.34 ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತೆ ತೇ ಜ್ಞಾನಿನ ತತ್ವದರ್ಶಿನ. ಪ್ರಣಿಪಾತೇನ ಸರೆಂಡರ್ ಆಗ್ಬೇಕು. ನಾವು ಸರೆಂಡರ್ ಆಗಿ ಪ್ರಶ್ನೆ ಕೇಳಬೇಕು, ಮತ್ತೆ ನಾವು ಸೇವೆ ಮಾಡಬೇಕು. ಯಾರ್ದು ಗುರು ಇದು? ಫಸ್ಟಿಗೆ ಸರೆಂಡರ್ ಆಗಬೇಕು. ಈಗ ಅಂತಂದ್ರೆ ಜನರದು ಸರೆಂಡರ್ ಇಲ್ಲ, ಪ್ರಶ್ನೆ ಕೇಳುವಂಥದ್ದು. ಸರೆಂಡರ್ ಆಗಿ ಪ್ರಶ್ನೆ ಕೇಳಿ ಮತ್ತೆ ಸೇವೆ ಕೂಡ ಮಾಡ್ಬೇಕಂತ. ಮತ್ತೆ ಅವರು ಕೃಷ್ಣನನ್ನು ಕಂಡಿದ್ದಾರೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆ ಸೇವೆಯ ಉಪದೇಕ್ಷಂತೆ ಜ್ಞಾನಂ ಜ್ಞಾನಿನ ತತ್ವದರ್ಶನ. ನಮ್ಗೆ ಕೃಷ್ಣನ್ ತೋರಿಸ್ತಾರೆ. ಇದು ಪ್ರೊಸೆಸ್, ಭಕ್ತಿಯ ಪ್ರೊಸೆಸ್ ಸಿಂಪಲ್. ಅದಕ್ಕೆ ನಾವು ಎಂತ ಆಗ್ಬೇಕು? ನಮ್ರರಾಗಬೇಕು. ಹಾಗಾಗಿ ನಮ್ರತೆ ತುಂಬಾ. ಈಗ ಹೇಗಂದ್ರೆ 13ನೇ ಅಧ್ಯಾಯ 8ನೇ ಶ್ಲೋಕ, ಅಮಾನಿತ್ವಂ ಅಂದ್ರೆ ನಮ್ರತೆ, ಅಧಮಿತ್ವಂ ಅಂದ್ರೆ ಜಂಬವಿಲ್ಲದಿರೋದು. ಹಾಗಾಗಿ ಈ ನಮ್ರತೆ ಹೇಗೆಂದ್ರೆ ಪ್ರಭುಪಾದ ಇಟ್ ಶುಡ್ ಬಿ ಲೈಕ್ ಎ ಕಂಠಿಮಾಲ. meek and humbleness are the jewels of a devotee. ನಾವೀಗ ವೈಕುಂಠಗೆ ಸಪೋಸ್ ನಮ್ಗೆ ವೈಕುಂಠ ಹೋಗ್ಲಿಕ್ಕೆ ಟಿಕೆಟ್ ಸಿಕ್ತು, ಅಲ್ಲಿ ನಮ್ಗೆ ನಮ್ರತೆ ಇಲ್ಲದ್ರೆ ನಾವು ವಾಪಸ್ ಇಲ್ಲಿಗೆ. ಹಾಗಾಗಿ ಭಕ್ತಿ ಅಂದ್ರೆ ನಮ್ರತೆ.
ಈಗ ಎಲ್ಲ ಈ ಪಾಸ್ಟ್ ಟೈಮ್ಸ್ ಅಲ್ಲಿ ನಾವು ಎಂತ ಹೇಳಬೇಕು, ನಾವು ಎಷ್ಟು ನಮ್ರರಾಗ್ತೇವೆ ಅಷ್ಟು ಒಳ್ಳೇದು. ನಮ್ರರಾಗ್ಬೇಕಿದ್ರೆ ಓನ್ಲಿ ಒನ್ ವೇ, ಸೇವೆ, ಭಗವಂತನ ಸೇವೆ ಮಾಡುವಂಥದ್ದು. ಭಗವಂತನ ಸೇವೆಯಿಂದ, ಯಾಕಂದ್ರೆ ಚೈತನ್ಯ ಮಹಾಪ್ರಭು ಸ್ವತಃ ಮಾಡಿದ್ದಾರೆ. ಮಂದಿರ್ ಮಾರ್ಜನ್ ಗುಂಡಿಚಾದಲ್ಲಿ ಕ್ಲೀನ್ ಮಾಡಿದ್ದಾರೆ ಅವರು. ಹಾಗಾಗಿ ಚೈತನ್ಯ ಮಹಾಪ್ರಭು ತೋರಿಸಿಕೊಟ್ಟಿದ್ದಾರೆ ಎಕ್ಸಾಂಪಲ್ ಆಗಿ. ಹೀಗೆ ನಾನು ನನ್ನ ಒಂದು ಎಕ್ಸಾಂಪಲ್ ಹೇಳ್ತೇನೆ, ಇದು ನನ್ನ ರಿಯಲೈಸೇಷನ್. ನಾನು ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೆ ನಾನು ಫಸ್ಟಿಗೆ ಹೊರಗೆ ಸಮಾಜ ಸೇವೆ ಮಾಡ್ತಾ ಇದ್ದೆ. ಒಬ್ರು ಇಸ್ಕಾನ್ ಅವರು, ನನ್ನ ಗೆಳೆಯನ ಅಣ್ಣ, ಅವರು ಒಂದು ಫಂಕ್ಷನ್ಗೆ ಬಂದಿದ್ರು, ನನ್ನನ್ನು ನೋಡಿದ್ರು, ಮತ್ತೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದ್ರು. ಮತ್ತೆ ನಾನು ಇಲ್ಲಿ ಸೇವೆ ಮಾಡ್ತಾ ಇದ್ದೆ. ಯಾವ್ದು ಫಂಕ್ಷನ್ ಕೂಡ ನಾನು ಬಂದು 2 ದಿವಸ ಎಲ್ಲ ಸೇವೆ ಮಾಡ್ತಾ ಇದ್ದೆ, ಇನಿಷಿಯಲ್ ಸ್ಟಾರ್ಟಿಂಗ್. ಮತ್ತೆ ಸೇವೆ ಮಾಡಿ 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 ಟೆಂಪಲ್ ಅಲ್ಲಿ ಬಂದು ಉಳ್ಕೊಂಡು, ಟೆಂಪಲ್ ಅಲ್ಲಿ ಉಳ್ಕೊಂಡ ಮೇಲೆ ನನಗೆ ಸೇವೆ ಸಿಕ್ಕಿದ್ದು ಗುಡಿಸುವಂಥದ್ದು ಸ್ಟಾರ್ಟಿಂಗ್, ಮತ್ತೆ ಮಾಪ್ ಮಾಡುವಂಥದ್ದು, ಒರೆಸುವಂಥದ್ದು, ಮತ್ತೆ ವೆಸಲ್ ವಾಷಿಂಗ್, ಪಾತ್ರೆಗಳನ್ನು ತೊಳೆಯುವಂಥದ್ದು. ನನ್ನೊಂದು ರಿಯಲೈಸೇಷನ್ ಹೇಳುವಂಥದ್ದು, ಈ ವೆಸಲ್ ವಾಷಿಂಗ್ ಅಲ್ಲಿ ತುಂಬಾ ಕೃಪೆ, ಈ ಗುಡಿಸುವುದರಲ್ಲಿ ತುಂಬಾ ಕೃಪೆ, ಒರೆಸುವುದರಲ್ಲಿ ತುಂಬಾ ಕೃಪೆ, ತುಂಬಾ ರ್ಯಾಪಿಡ್ ಅಡ್ವಾನ್ಸ್ ಆಗ್ತೀರಿ. ಈಗ ಹೇಗಂದ್ರೆ ಭಕ್ತಿಗೆ ಬಂದ ಮೇಲೆ ಹೇಗಂದ್ರೆ ನೋಡಿ, ಸ್ಟಾರ್ಟಿಂಗ್ ನನಗೆ ಅದು ಸಿಕ್ತು ಸೇವೆ, ಅದರ ನಂತರ ಕುಕ್ಕಿಂಗ್ ಅಲ್ಲಿ ಅಸಿಸ್ಟೆಂಟ್ ಆಗಿ, ಮತ್ತೆ ಕುಕ್ಕಿಂಗ್ ಮೇನ್ ಕುಕ್ ಆಗಿ, ಮತ್ತೆ DT ಸರ್ವಿಸ್, ಮತ್ತೆ ಪ್ರೀಚಿಂಗ್, ಅದೆಲ್ಲ ಸಿಕ್ತು. ಈಗ ಹೇಗಂದ್ರೆ ಅದು ಸಣ್ಣದು ಇದು ದೊಡ್ಡದು ಹಾಗಿಲ್ಲ, ಭಕ್ತಿಯಲ್ಲಿ ಎಲ್ಲ ಒಂದೇ. ಈಗ ಕೂಡ ನಾನು ಮಾಡ್ತೇನೆ, ಗುಡಿಸುವಂಥದ್ದು ಮಾಡ್ತೇನೆ, ಕ್ಲೀನ್ ಮಾಡುವಂಥದ್ದು ಮಾಡ್ತೇನೆ, ವೆಸಲ್ ವಾಶ್ ಮಾಡ್ತೇನೆ. ಆದ್ರೆ ಇದರಲ್ಲಿ ಇದನ್ನು ಮಾಡಿದ್ರೆ ನಾವು ತುಂಬಾ ನಮ್ರರಾಗ್ತೇವೆ, ಮತ್ತೆ ರ್ಯಾಪಿಡ್ ಗ್ರೋತ್, ರ್ಯಾಪಿಡ್ ಗ್ರೋತ್. ಹಾಗಾಗಿ ನಮ್ಮ ಅಹಂಕಾರವನ್ನು ಸ್ಮ್ಯಾಶ್ ಮಾಡ್ಲಿಕ್ಕೆ ಇದು ಒಳ್ಳೆಯ ಪ್ರೊಸೆಸ್. ಭಕ್ತಿ ಮಾಡ್ತಾ ಮಾಡ್ತಾ ಅಹಂಕಾರ ಬರ್ತದೆ, ಇಲ್ಲ ಅಂತಲ್ಲ. ಆದ್ರೆ ಪ್ರಭು ಹೇಳುವಂಥದ್ದು, ಯು ಶುಡ್ ಸರ್ವ್ ಮೀನಿಯಲಿ ಲೈಕ್ ರಾಧಾರಾಣಿ. ಎಸ್, Krishna decided to smash the piece to pieces Indra's false prestige, and thus he lifted Govardhana hill with one hand. He then invited the entire covered community to take shelter in the dry space beneath the mountain. Krishna ಎಂತ ಮಾಡ್ತಾನೆ, ಎಲ್ಲ ಬೃಂದಾವನಗಳನ್ನು ಒಂದು ಕಡೆ ಕೊಡಿಸ್ತಾನೆ. For 7 successive days he held up the hill until Indra finally understood Krishna's mystic power and ordered the clouds to withdraw. ಅಂದ್ರೆ 7ನೇ ದಿವಸ ಅವನಿಗೆ ಗೊತ್ತಾಗ್ತದೆ, ಎಸ್, ಇದು ದೇವತಾ ಮರಮೋಷ ಕೃಷ್ಣ. When the covered villagers emerged from the beneath the mountain, Krishna put Govardhana hill back in its proper place. The cowards were in ecstasy. ನೋಡಿ, ಕೃಷ್ಣ ಇದ್ರೆ ನಾವು ಯಾವಾಗಲೂ ಎಕ್ಸ್ಟ್ರೆಸಿಯಲ್ಲಿ ಇರ್ತೇವೆ. ಈಗ ಎಂತಂದ್ರೆ ನಮ್ಗೆ ಎಕ್ಸ್ಟ್ರೆಸಿ ಇಲ್ಲ, ಯಾಕಂದ್ರೆ ಕೃಷ್ಣ ಇಲ್ಲ. ಪ್ರಭುಪಾದ ಹೇಳುವಂಥದ್ದು, ಈಗ ಒಬ್ಬ ಬೇಜಾರಲ್ಲಿ ಇದ್ರೆ ಮಾಯ ಅಟ್ಯಾಕ್ ಆಗಿದೆ. ಪ್ರಭುಪಾದ ಹೇಳುವಂಥದ್ದು, ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಆಲ್ವೇಸ್ ಇನ್ ಜಾಲಿ. ಬೈ ಸರ್ವಿಂಗ್ ಕೃಷ್ಣ ಯು ಶುಡ್ ಬಿ ಆಲ್ಸೋ ಇನ್ ಜಾಲಿ. ಕೃಷ್ಣನ ಹತ್ರ ಇದ್ರೆ ನಾವು ಎಕ್ಸ್ಟ್ರೆಸಿಯಲ್ಲಿ ಇರ್ತೇವೆ. The cowards were in ecstasy, showing loving symptoms such as flower tears and bodily hair standing on end. They embraced Krishna and offered him benediction according to their respective position, while the demigods in heaven rained down flowers and sang the Lord praises. ಎಸ್ ನೋಡಿ, ತುಂಬಾ ಮಾಡಬೇಕಿತ್ತು, ಆದ್ರೆ ಇಲ್ಲಿಗೆ ಇದೆಲ್ಲ ಮಾಡಬೇಕಿತ್ತು, ನನ್ನ ಪ್ಲಾನ್ ಇತ್ತು, ಆದ್ರೆ ಇಲ್ಲಿಗೆ ಮುಗಿಯಿತು. ಅಂದ್ರೆ ನಾನು ಮಾತಾಡ್ತಾ ಟೈಮ್ ಜಾಸ್ತಿ ಆಯ್ತು. ಓಕೆ, ಎಸ್, ಹರೇ ಕೃಷ್ಣ, ಗೋವರ್ಧನ ಪೂಜಾ ಕಿ ಜೈ. ಹರೇ ಕೃಷ್ಣ.